ಇವತ್ತಿಂದ ನಂಗೆ ಗೊತ್ತಿರ್ಲಿಲ್ಲ. ನಾನು ಟಿಕೆಟಿಗೆ ಹೀಗೆ ಹಣ ಕೊಡುವಾಗ ಅವ್ರು ಬೇಡ ಅಂತ ಹೇಳಿ ಟಿಕೆಟ್ ಕೊಟ್ಟರು. ಅವರೇ ಹೇಳಿದ್ರು. ಏನು ಇಲ್ಲ, ತುಂಬಾ ಚೆನ್ನಾಗಿ ಎಲ್ರಿಗೂ ಒಂದೇ ತರ ನೋಡ್ತಾರೆ. ಖುಷಿ ಆಯ್ತು ನಮ್ಗೆ ಅಲ್ಲಿಂದ ಬಂದು, ತುಂಬಾನೇ ಖುಷಿ ಆಯ್ತು. ಆದ ಕಾರಣ ನಮಗೆ ಈ ಪ್ರಿಯದರ್ಶಿನಿ ಯೋಜನೆ ಬಂದ ಕಾರಣ ನಮಗೆ ಒಳ್ಳೆ ಉಪಯೋಗ ಆಯಿತು. ಕೇರಳದ ಪ್ರಿಯದರ್ಶಿನಿ ಯೋಜನೆಗೆ ಗಡಿಭಾಗದ ಮಹಿಳೆಯರಿಂದ ಭಾರಿ ಮೆಚ್ಚುಗೆ. ಮಹಿಳೆಯರು ಮತ್ತು ಲಿಂಗ ಪರಿವರ್ತಿತರಿಗೆ ಕೇರಳ ಸರ್ಕಾರ ಜಾರಿಗೆ ತಂದಿರುವ ಪ್ರಿಯದರ್ಶಿನಿ ಉಚಿತ ಬಸ್ ಪ್ರಯಾಣ ಯೋಜನೆ ಗಡಿಭಾಗದ ಜನರಲ್ಲಿ ಸಂತಸ ಮೂಡಿಸಿದೆ. ಕಾಸರಗೋಡಿನಿಂದ ಮಂಗಳೂರಿಗೆ ಶಿಕ್ಷಣಕ್ಕಾಗಿ ಪ್ರತಿದಿನ ಪ್ರಯಾಣಿಸುವ ವಿದ್ಯಾರ್ಥಿನಿಯರಿಗೆ ಈ ಯೋಜನೆ ಹೆಚ್ಚಿನ ಅನುಕೂಲವಾಗಿದ್ದು, ಪ್ರಯಾಣ ವೆಚ್ಚದ ಹೊರೆ ಕಡಿಮೆಯಾಗಿದೆ. ಅಷ್ಟೇ ಅಲ್ಲದೆ ಆರೋಗ್ಯ ಸೇವೆಗಳಿಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅವಲಂಬಿಸಿರುವ ಕಾಸರಗೋಡು ಭಾಗದ ಮಹಿಳೆಯರಿಗೂ ಉಚಿತ ಬಸ್ ಪ್ರಯಾಣ ಯೋಜನೆ ನೆರವಾಗುತ್ತಿದೆ. ಗಡಿ ಪ್ರದೇಶದ ಜನರ ದೈನಂದಿನ ಸಂಚಾರವನ್ನು ಸುಲಭಗೊಳಿಸಿರುವ ಈ ಯೋಜನೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ನನ್ನ ಹೆಸರು ಸಮನ್ಯ ಅಂತ. ನಾನು ಸ್ಟೂಡೆಂಟ್ ಇಲ್ಲಿ ಮ್ಯಾಂಗ್ಳೂರಲ್ಲಿ ನಿಟ್ಟೆಯಲ್ಲಿ ಕಲಿತಿದ್ದೇನೆ. ಸೊ ಯಾವಾಗಲೂ ಬರುವಾಗ ತುಂಬ ಖರ್ಚಾಗ್ತಿತ್ತು. ಈಗ ಫ್ರೀಯಾಗಿ ತುಂಬ ಹೆಲ್ಪ್ ಆಗ್ತದೆ. ಅದೇ ಮಂಜೇಶ್ವರದಿಂದ ಮಂಗಳೂರಿಗೆ ಯಾವಾಗಲೂ ಬರ್ತಿದ್ದೆ. ಈಗ ತುಂಬ ಇವತ್ತಿಂದ ನಂಗೆ ಗೊತ್ತಿರಲಿಲ್ಲ. ನಾನು ಟಿಕೆಟಿಗೆ ಹೀಗೆ ಹಣ ಕೊಡುವಾಗ ಅವ್ರು ಬೇಡ ಅಂತ ಹೇಳಿ ಟಿಕೆಟ್ ಕೊಟ್ಟರು. ನಮ್ಗೆ ಇವಾಗ ಬೇರೆಯಿಂದ ಬಂದ್ವಿ, ತುಂಬಾ ಖುಷಿ ಆಯ್ತು. ಎಲ್ಲಾ ಕಡೆ ಆಧಾರ್ ಇತ್ತು, ಆಧಾರನು ಕೇಳ್ತಾ ಇಲ್ಲ. ನಾವು ದುಡ್ಡು ಕೊಡಕ್ ಹೋದ್ವಿ, ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಕೊಟ್ಟಿದ್ದಾರೆ. ತುಂಬಾನೇ ಖುಷಿ ಆಯ್ತು. ಮೊನ್ನೆ ಒಂದು ಟಿಕೆಟ್ ತಗೊಂಡ್ರು, ಅದೇ ರೀತಿ ಇದೇನು ಅಂತ ಹೇಳ್ಬಿಟ್ಟು ನಾವು ದುಡ್ಡು ಕೊಡಕ್ ಹೋದ್ರೆ ಕಂಡಕ್ಟರ್ ತಗೊಳ್ಳಿಲ್ಲ. ದಿವಸ ನಮಗೆ ಬಸ್ಸಲ್ಲಿ ಕೇರಳ ಸ್ಟೇಟಲ್ಲೆಲ್ಲ ನಮಗೆ ತುಂಬ ಹಣ ಆಗ್ತಿತ್ತು. ಅಂದರೆ ನಮಗೆ ಫುಲ್ ಟಿಕೆಟ್ ಕೊಡಬೇಕಲ್ವಾ. ಅಂದರೆ ನಮಗೆ ಕರ್ನಾಟಕ KSRTCಯಲ್ಲಿ ಪಾಸ್ ಮಾಡಲಿಕ್ಕೆ ಆಗ್ತದೆ, ಆದರೆ ಕೇರಳದಲ್ಲಿ ಆಗೋದಿಲ್ಲ. ಆದ ಕಾರಣ ನಮಗೆ ಈ ಪ್ರಿಯದರ್ಶಿನಿ ಯೋಜನೆ ಬಂದ ಕಾರಣ ನಮಗೆ ಒಳ್ಳೆಯ ಉಪಯೋಗ ಆಯಿತು.